ನಮಸ್ತೆ ಎಲ್ರಿಗೂ. ಹೇರ್ ಡೈಯನ್ನು ಉಪಯೋಗ ಮಾಡೋದ್ರಿಂದ ತಲೆ ಕೂದಲು ಬೇಗ ಬೆಳ್ಳಗಾಗುತ್ತಾ? ಇದು ತುಂಬ ಜನ ಕೇಳ್ತಾ ಇರುವಂಥ ಪ್ರಶ್ನೆ. ಇವತ್ತಿನ ವಿಡಿಯೋದಲ್ಲಿ ನಾವು ರೆಗ್ಯುಲರ್ ಆಗಿ ಬೆಳ್ಳಗಾಗಿರುವಂಥ ತಲೆ ಕೂದಲನ್ನು ಕಪ್ಪು ಮಾಡಲಿಕ್ಕೆ ಹೇರ್ ಡೈನ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಹೇರ್ ಡೈಯನ್ನು ಯಾವ ಥರ ಉಪಯೋಗ ಮಾಡಬೇಕು ನಮ್ಮ ತಲೆ ಕೂದಲನ್ನು ಡ್ಯಾಮೇಜ್ ಮಾಡದಾಗೆ, ಇದೆಲ್ಲದನ್ನು ಕ್ಲೀನಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬ ಅಂತಂದರೆ ತುಂಬ ಉಪಯೋಗಕ್ಕೆ ಬರುವಂಥ ವಿಡಿಯೋ ಇದು. ತುಂಬ ಜನ ನನಗೆ ಆಗಾಗ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ, ಮೇಡಮ್ ಹೇರ್ ಡೈನ ಉಪಯೋಗ ಮಾಡ್ತಾ ಇದ್ವಿ, ಇದರಿಂದ ತಲೆ ಕೂದಲು ಮತ್ತೆ ನಮ್ಮದು ಜಾಸ್ತಿ ಬೆಳ್ಳಗಾದಾಗ ಅನ್ನಿಸ್ತಾ ಇದೆ, ಇದು ಹೌದಾ? ತುಂಬ ಜನ ಹೇಳ್ತಾರೆ ಹೇರ್ ಡೈನ ಹಾಕೋದು ಒಳ್ಳೆಯದಲ್ಲ, ಇರೋ ಅಂದರೆ ಕಪ್ಪು ಕೂದಲು ಕೂಡ ಬೇಗ ಬೆಳ್ಳಗಾಗುತ್ತೆ ಅಂತ, ಇದು ಹೌದಾ ಅಂತ. ಒಂದು ನಾನು ನಿಮ್ಗೆ ಹೇಳ್ತೀನಿ, ಹೇರ್ ಡೈ ಒಂದೇ ತಲೆ ಕೂದಲನ್ನು ಬೆಳ್ಳಗೆ ಮಾಡಲ್ಲ. ಹೇರ್ ಡೈ ಅಂದರೆ ಈ ಕೆಮಿಕಲ್ ಇರುವಂಥ ಹೇರ್ ಡೈ ಏನಾಗುತ್ತೆ ಅಂತಂದರೆ, ನಿಮ್ಮದು ತಲೆ ಕೂದಲು ನೆರೀತಾ ಇದ್ರೆ ನೀವು ರೆಗ್ಯುಲರ್ ಆಗಿ ಈ ಕೆಮಿಕಲ್ ಇರುವಂಥ ಹೇರ್ ಡೈನ ಉಪಯೋಗ ಮಾಡ್ತಾ ಇದ್ದೀರಿ ಹೇರ್ ಕಲರ್ ಮಾಡೋದಕ್ಕೆ ಅಂತಂದರೆ, ಇದೇನು ಮಾಡುತ್ತೆ ಅಂತಂದರೆ ಆ ಪ್ರೊಸೆಸನ್ನು, ಅಂದರೆ ತಲೆ ಕೂದಲು ಬೆಳ್ಳಗಾಗುವಂಥ ಪ್ರೊಸೆಸನ್ನು ಸ್ಪೀಡಪ್ ಮಾಡುತ್ತೆ. ಅಂದರೆ ತಲೆ ಕೂದಲು ನೆರೆಯೋದನ್ನು ಜಾಸ್ತಿ ಮಾಡುತ್ತೆ, ಅದಂತೂ ಹೌದು. ಅಂದರೆ ಒಂದು ತಿಳ್ಕೊಳ್ಳಿ, ಕೆಮಿಕಲ್ ಇರುವಂತಹ ಹೇರ್ ಡೈಯನ್ನು ನಾವು ರೆಗ್ಯುಲರ್ ಆಗಿ ಉಪಯೋಗ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ತಲೆ ಕೂದಲು ಬೇಗ ಬೆಳ್ಳಗಾಗುತ್ತೆ. ಅಂದರೆ ಕಪ್ಪಿರುವ ತಲೆ ಕೂದಲು ಬೇಗ ಬೆಳ್ಳಗಾಗುತ್ತೆ. ಬೆಳ್ಳಗಾಗುವಂಥ ಪ್ರೊಸೆಸನ್ನು ಇದು ಸ್ಪೀಡ್ ಮಾಡುತ್ತೆ. ಹೇಗೆ ಅಂತಂದರೆ, ಕೆಮಿಕಲ್ ಇರುವಂಥ ಹೇರ್ ಡೈಲಿ ಆ ಸ್ಟ್ರಾಂಗ್ ಕೆಮಿಕಲ್ಗಳು, ಅಮೋನಿಯಂ ಇಂಥದ್ದೆಲ್ಲ ಇದೆಯಲ್ವಾ, ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ಹೇರ್ ಫಾಲಿಕಲ್ಸ್ ಇರುತ್ತಲ್ವ, ಅದನ್ನು ವೀಕನ್ ಮಾಡಿ, ಈ ಮೆಲನಿನ್ ಅಂಶ ಅಂತ ಒಂದು ಬೇಕು ತಲೆ ಕೂದಲು ಕಪ್ಪಾಗಿರಲಿಕ್ಕೆ, ಅದು ಪ್ರೊಡ್ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿಸುತ್ತೆ, ವೀಕನ್ ಮಾಡಿಸುತ್ತೆ. ನಿಮಗೆ ಮೆಲನಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಿಲ್ಲ ಅಂತಂದರೆ ಹೇರ್ ರೂಟಲ್ಲಿ ನಿಮ್ಮ ತಲೆ ಕೂದಲಿಗೆ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಸಿಗಲ್ಲ, ಅದು ತಲೆ ಕೂದಲು ಬೆಳ್ಳಗಾಗುತ್ತಾ ಹೋಗುತ್ತೆ. ಅಂದರೆ ರೆಗ್ಯುಲರ್ ಯೂಸ್ ಮಾಡೋದು ನಾವು ಈ ಸ್ಟ್ರಾಂಗ್ ಕೆಮಿಕಲ್ ಇರುವಂಥ ಹೇರ್ ಡೈಯೇ ಲಾಂಗ್ ಟರ್ಮಲ್ಲಿ ಖಂಡಿತವಾಗ್ಲೂ ನಮ್ಮ ತಲೆ ಕೂದಲಿಗೆ ಡ್ಯಾಮೇಜನ್ನು ಮಾಡೇ ಮಾಡುತ್ತೆ. ಹೇಗೆ ಅಂತಂದರೆ, ತಲೆ ಕೂದಲು ಬೆಳ್ಳಗಾಗೋದನ್ನು ಸ್ಪೀಡ್ ಮಾಡುತ್ತೆ, ಹೇರ್ ರಫ್ ಆಗೋ ಥರ, ಡ್ರೈ ಆಗೋ ಥರ ಮಾಡುತ್ತೆ, ನಮ್ಮ ಹೇರ್ ರೂಟ್ಸ್ ಡೆಲಿಕೇಟ್ ಆಗೋ ಥರ ಮಾಡುತ್ತೆ. ಹೇರ್ ರೂಟ್ಸ್ ಡೆಲಿಕೇಟ್ ಆದರೆ ತಲೆ ಕೂದಲು ಜಾಸ್ತಿ ಉದುರುತ್ತೆ. ಇನ್ನೊಂದೇನು ಅಂತಂದರೆ, ಜಾಸ್ತಿ ಕೆಮಿಕಲ್ ಇರುವಂಥ ಹೇರ್ ಡೈಯನ್ನು ಲಾಂಗ್ ಟರ್ಮಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದರೆ ಇದು ಇಂಡೈರೆಕ್ಟ್ ಆಗಿ ನಮ್ಮ ಆರೋಗ್ಯದ ಮೇಲೆ ಕೂಡ ಕೆಟ್ಟ ಪರಿಣಾಮವನ್ನು ಖಂಡಿತವಾಗಿ ಬೀರುತ್ತೆ. ವಿಧಿಯೇ ಇಲ್ಲ ನಾವು ಹೇರ್ ಡೈ ಹಾಕಲೇಬೇಕು ಅಂತಂದಾಗ ಏನು ಮಾಡ್ಬೋದು ಅಂತಂದರೆ, ರೆಗ್ಯುಲರ್ ಆಗಿ, ಅಂದರೆ ನೀವು ತಿಂಗಳು ಪ್ರತಿ ಸರಿ ಹೇರ್ ಡೈ ಹಾಕ್ತಾ ಇದ್ದೀರಿ ಅಂತಂದರೆ ಅಟ್ಲೀಸ್ಟ್ ಒಂದು 2 ತಿಂಗಳಿಗೆ ಒಂದು ಸರಿ ಈ ಥರ ಸ್ವಲ್ಪ ನಾವು ಲಾಂಗ್ ಗ್ಯಾಪ್ ಕೊಟ್ಕೊಂಡು ಹಾಕೋದು ಒಳ್ಳೆಯದು. ಇದರ ಬದಲಾಗಿ ಇರುವಂಥ ಬೆಸ್ಟ್ ನಮಗೆ ಆಲ್ಟರ್ನೇಟಿವ್ ಏನು ಅಂತಂದರೆ, ಆದಷ್ಟು ನ್ಯಾಚುರಲ್ ಆಗಿರುವಂಥ ಹರ್ಬಲ್ ಹೇರ್ ಪೌಡರನ್ನು ನಾವೇ ಮನೆಯಲ್ಲಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಹಚ್ಕೊಳ್ಳುವಂಥದ್ದು. ಅಥವಾ ನಿಮಗೆ ಮಾರ್ಕೆಟಲ್ಲೂ ಬೇಕಾದಷ್ಟು ಒಳ್ಳೊಳ್ಳೆಯ ರೆಡಿಮೇಡ್ ನ್ಯಾಚುರಲ್ ಹೆನ್ನ ಪೇಸ್ಟ್, ಮೆಹಂದಿ ಪೇಸ್ಟ್, ಇಂಡಿಗೋ ಪೇಸ್ಟ್ ಸಿಗುತ್ತೆ. ಹೆನ್ನ ಅಥವಾ ಮೆಹಂದಿ ಅದು ಎರಡೂ ಒಂದೇ, ಮದಿರಂಗಿ ಪೌಡರ್, ಇಂಡಿಗೋ ಪೌಡರ್ ಕೂಡ ಪ್ಲ್ಯಾಂಟ್ ಬೇಸ್ಡ್, ಇದೆರಡೂ ನ್ಯಾಚುರಲ್, 100% ನ್ಯಾಚುರಲ್. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಮೇಡಮ್ ಇಂಡಿಗೋ ಪೌಡರ್ ನ್ಯಾಚುರಲ್ ಅಲ್ಲ, ಇಂಡಿಗೋ ಪೌಡರ್ನ ಹಾಕಿರಿ ನಾವು ತಲೆ ಕೂದಲು ಕಲರ್ ಮಾಡಿದ ನಂತರ ತಲೆ ಕೂದಲು ಹಾಳಾಗ್ತಾ ಇದೆ. ಇದು ತಪ್ಪು ಕಲ್ಪನೆ. ಯಾಕಂತಂದರೆ, ಒಂದು ನಾನು ನಿಮ್ಗೆ ಹೇಳ್ತೀನಿ, ನಾನು ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದೇನೆ. ಇಂಡಿಗೋ ಪೌಡರ್ ಪ್ಲ್ಯಾಂಟ್ ಬೇಸ್ಡ್. ಯಾವಾಗ ನೀವು ಒರಿಜಿನಲ್ ಆಗಿರುವಂಥ ಪ್ಯೂರ್ ಆಗಿರುವಂಥ ಮದಿರಂಗಿ ಪೌಡರ್, ಇಂಡಿಗೋ ಪೌಡರ್ ಪೇಸ್ಟನ್ನು ಬಳಸ್ತಿರೋ ನಿಮಗೆ ಯಾವ ಪ್ರಾಬ್ಲಮ್ಮೂ ಆಗಲ್ಲ. ನಾನು ಯೂಶ್ವಲ್ ಆಗಿ ನಿಮಗೆ ತುಂಬ ಸರಿ ಹೇಳಿದ್ದೇನೆ, ಯಾಕಂತಂದರೆ ನಾನು ಇಂಡಿಗೋ ಪೌಡರ್ ಪೇಸ್ಟ್ ಮತ್ತು ಮದಿರಂಗಿ ಪೌಡರ್ ಪೇಸ್ಟ್ ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹಚ್ತೇನೆ. ಅದರ ಪ್ರೊಸೆಸನ್ನು ಹೇಗೆ ಮಾಡೋದು ತುಂಬ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನನಗೆ ಯಾವ ಥರದ ಪ್ರಾಬ್ಲಮ್ ಆಗಲಿ, ಇನ್ಫ್ಯಾಕ್ಟ್ ನಿಮ್ಗೆ ಹೇಳಬೇಕು ಅಂತಂದರೆ ನನ್ನ ತಲೆ ಕೂದಲು ಉದುರೋದು ಕೂಡ ಕಮ್ಮಿ ಆಗಿದೆ. ನಾನು ಯಾವಾಗ ಮದಿರಂಗಿ ಪೌಡರ್, ಇಂಡಿಗೋ ಪೌಡರ್ ಪೇಸ್ಟ್ ಹಾಗೆ ತಲೆ ಕೂದಲಿಗೆ ಕಲರ್ ಮಾಡ್ಕೊತೀನೋ ನನಗೆ ತಲೆ ಕೂದಲು ಜಾಸ್ತಿ ಉದುರಲ್ಲ. ಬಟ್ ಯಾವಾಗ ನಾನು ಗಡಿಬಿಡಿಯಲ್ಲಿ ಎಲ್ಲೋ ಅರ್ಜೆಂಟಾಗಿ ಹೋಗಬೇಕು, ಇದೆಲ್ಲ ಮಾಡೋದಕ್ಕೆ ಪುರ್ಸೋತಿಲ್ಲ ಅಂತ ಈ ಹೇರ್ ಡೈನ ಉಪಯೋಗ ಮಾಡ್ತೀನೋ, ಅವಾಗ ಏನಾಗುತ್ತೆ, ನನಗೆ ತಲೆ ಕೂದಲು ಉದುರೋದು ಜಾಸ್ತಿ ಆಗುತ್ತೆ. ನಾನು ಇದನ್ನ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಇನ್ನೊಂದು, ನ್ಯಾಚುರಲ್ ಆಗಿ ನಿಮಗೆ ಮನೆಯಲ್ಲಿ ಈ ಥರ ಪೌಡರ್ಗಳನ್ನು, ಪೇಸ್ಟ್ಗಳನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ನಿಮಗೆ ಮದಿರಂಗಿ ಪೌಡರ್ ರೆಡಿ ಪೇಸ್ಟ್ ಸಿಗುತ್ತೆ, ತಗೊಂಬಂದು ತಲೆ ಕೂದಲಿಗೆ ಆ ಪ್ಯಾಕೆಟ್ ಓಪನ್ ಮಾಡಿ ಹಚ್ಚಿದ್ರೆ ಆಯಿತು. ನೀವು ಅದರ ಲಿಂಕ್ ಬೇಕಾದ್ರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಾನು ಹೇಳಿದ್ದೇನೆ, ನ್ಯಾಟ್ ಹ್ಯಾಬಿಟ್ ಅವ್ರದ್ದು ರೆಡಿ ಟು ಯೂಸ್ ಮೆಹಂದಿ ಪೇಸ್ಟ್ ಇದೆ, ಇವ್ರದ್ದು ಅದರ ಜೊತೆಗೆ ಇಂಡಿಗೋ ಪೌಡರು ಬರುತ್ತೆ. ಒಂದಿನ ನೀವು ಮೆಹಂದಿ ಪೇಸ್ಟನ್ನು ಹಾಕಿಬಿಟ್ಟು ಡಾರ್ಕ್ ಬ್ರೌನ್ ಕಲರ್ ಬರುತ್ತಲ್ವ, ನಿಮ್ಗೆ ಅಷ್ಟೇ ಸಾಕು ಅಂತಂದರೆ ಸಾಕು. ಸ್ವಲ್ಪ ಬೆಳಗಾಗಿದ್ರೆ ನಿಮಗೆ ಮೆಹಂದಿ ಪೇಸ್ಟೇ ಕರೆಕ್ಟಾಗಿ ಕವರಪ್ ಮಾಡುತ್ತೆ. ನೀವು ಮತ್ತೆ ಇಂಡಿಗೋ ಪೌಡರ್ನ ಹಾಕೋದು ಅವಶ್ಯಕತೆ ಇಲ್ಲ. ನಿಮ್ಮದು ತುಂಬ ಜಾಸ್ತಿ ಬ್ಲ್ಯಾಕ್, ಅಂದರೆ ಪೂರ್ತಿ ತಲೆ ಕೂದಲು ಬೆಳ್ಳಗಾಗಿದೆ ಅಂತಂದರೆ ನೀವು ಒಂದಿನ ಮೆಹಂದಿ ಪೌಡರ್ದು ಪೇಸ್ಟ್ ಹಚ್ಚಿ ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ದು ಪೇಸ್ಟ್ ಹಚ್ಚಿ ಬ್ಲ್ಯಾಕ್ ಕವರಪ್ ಮಾಡ್ಬೋದು. ಅದೇ ನನ್ನ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಮೆಹಂದಿ ಪೌಡರ್ದು ಪೇಸ್ಟ್ ಇದೆ,
ಇಂಡಿಗೋ ಪೌಡರ್ ಕೂಡ 2 ಒಟ್ಟಿಗೆ ಸಿಗುತ್ತೆ ನಿಮಗೆ. ಒಂದಿನ ಮೆಹಂದಿ ಹಚ್ಕೊಳ್ಳೋದು, ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ದು ಪೇಸ್ಟ್ ಹಚ್ಕೊಳ್ಳೋದು, ಕಂಪ್ಲೀಟ್ ಆಗಿ ಕವರಪ್ ಬ್ಲ್ಯಾಕ್, ನ್ಯಾಚುರಲ್ ಬ್ಲ್ಯಾಕ್ ಕವರಪ್ ಆಗುತ್ತೆ. ಪ್ಯೂರ್ ಆಗಿರುವಂಥದ್ದು ದಿ ಬೆಸ್ಟ್ ಫೀಡ್ಬ್ಯಾಕ್ ಇದೆ. ನಾನು ನೋಡಿರೋದ್ರಲ್ಲಿ ನ್ಯಾಟ್ ಹ್ಯಾಬಿಟ್ ಪ್ರಾಡಕ್ಟ್ಸ್ಗೆ ದಿ ಬೆಸ್ಟ್ ಫೀಡ್ಬ್ಯಾಕ್ ಇದೆ. ಅದೇ ಥರ ಈ ಖಾದಿ ನ್ಯಾಚುರಲ್ಸ್ ಅವ್ರದ್ದು ಇದೆ ನೋಡಿ, ರೆಡಿ ಟು ಯೂಸ್ ಪೇಸ್ಟ್ಗಳಿದೆ. ಆದಷ್ಟು ಮದರಂಗಿ ಪೌಡರ್ ಅಥವಾ ಇಂಡಿಗೋ ಪೌಡರ್ದು ಮೆಥಡನ್ನೇ ಉಪಯೋಗಿಸಿ. ಅಥವಾ ನೀವು ಮನೆಯಲ್ಲಿ ಮದರಂಗಿ ಪೌಡರ್, ಇಂಡಿಗೋ ಪೌಡರನ್ನು ತೊಗೊಂಡು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹಚ್ಕೋಬಹುದು. ಅದನ್ನ ತುಂಬ ವಿಧಾನದಲ್ಲಿ ಹೇಳಿದ್ರೆ ಇನ್ನೊಂದ್ಸರಿ ಬೇಕಾದರೆ ಕ್ವಿಕ್ಕಾಗಿ ಹೇಳ್ತೀನಿ. ಫಸ್ಟ್ ದಿನ ಮದರಂಗಿ ಪೌಡರನ್ನು ಕಲಿಸ್ಕೋಬೇಕು ಕಾಫಿ ಅಥವಾ ಟೀ ಡಿಕಾಕ್ಷನಲ್ಲಿ. ಅದಕ್ಕೆ ಸ್ವಲ್ಪ ನೀವು ಆಮ್ಲ ಪೌಡರ್, ನೆಲ್ಲಿಕಾಯಿ ಪೌಡರ್ನ ಹಾಕೋಬಹುದು. ಅದಾದ ನಂತರ ಕಲಿಸಿಟ್ಟು 4-5 ಗಂಟೆ ಬಿಟ್ಟು ತಲೆ ಕೂದಲಿಗೆ ಹಚ್ಚಿ 2 ಗಂಟೆ ಬಿಟ್ಟು ಸ್ನಾನ ಮಾಡುವಂಥದ್ದು. ಶಾಂಪು, ಸೋಪ್ ಹಾಕಿ ತೊಳ್ಕೊಳ್ಳಿಕ್ಕಿಲ್ಲ. ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ ಪೇಸ್ಟನ್ನು ಕಳಿಸ್ಬಿಟ್ಟು ನೀವು ತಲೆ ಕೂದಲಿಗೆ ಹಚ್ಚಿ 1-2 ಗಂಟೆ ಬಿಟ್ಟು ತೊಳ್ಕೊಬೋದು. ಇದು ಒಂದು ವಿಧಾನ. ಅಥವಾ ಸೇಮ್ ದಿನ ಎರಡನ್ನೂ ಮಾಡೋದಿದ್ರೆ ಮೆಹಂದಿ ಪೇಸ್ಟನ್ನು ಕಲಸಿ 5-6 ಗಂಟೆ ಇಟ್ಟು ಹಾಕ್ತಿರಲ್ವಾ, ಅದಾದ ನಂತರ ತಲೆ ಸ್ನಾನ ಮಾಡ್ತೀರಾ 2 ಗಂಟೆ ಬಿಟ್ಟು. ತಲೆ ಸ್ನಾನಕ್ಕೆ ಹೋಗುವಾಗ ಇಂಡಿಗೋ ಪೌಡರ್ದು ಪೇಸ್ಟ್ ರೆಡಿ ಮಾಡಿಟ್ಟು ಹೋಗೋದು. ಯಾಕಂತಂದರೆ ಇಂಡಿಗೋ ಪೌಡರ್ದು ಪೇಸ್ಟ್ ರೆಡಿ ಮಾಡಿ ನೀವು ತುಂಬ ಹೊತ್ತು ಬಿಡಲಿಕ್ಕಿಲ್ಲ, ಕಲರ್ ಅದು ಡೈಲ್ಯೂಟ್ ಆಗುತ್ತೆ ನಿಮಗೆ. ಒಂದು 10 ನಿಮಿಷ ಬಿಟ್ಟರೆ ಸಾಕು. ಸೊ ನೀವು ಈ ಮೆಹಂದಿ ಪೇಸ್ಟ್ ಹಚ್ಚಿ 2 ಗಂಟೆ ಬಿಟ್ಟು ತಲೆ ಸ್ನಾನಕ್ಕೆ ಹೋಗ್ತಿರಲ್ವ, ಆವಾಗ ಇಂಡಿಗೋ ಪೌಡರ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡು ಹೋಗಿ ಮೆಹಂದಿ ಪೇಸ್ಟನ್ನು ಹಾಕಿಬಿಟ್ಟು ತಲೆ ತೊಳ್ಕೊತಿರಲ್ವ, ಅದಾದ ನಂತರ ತಲೆನ ಒರೆಸ್ಕೊಂಡು ಸ್ವಲ್ಪ ಒದ್ದೆ ಇರುತ್ತಲ್ವ, ಆವಾಗಲೇ ಇಂಡಿಗೋ ಪೇಸ್ಟನ್ನು ಹಾಕಿ 2 ಗಂಟೆ ಬಿಟ್ಟು ಆನಂತರ ತಲೆನ ತೊಳ್ಕೋಬೇಕು. ನೀವು ಫಸ್ಟ್ ವಾಶಿಗೆ ನೀವು ಸೋಪ್ ಮತ್ತು ಶಾಂಪು ಬಳಸುವಂಗಿಲ್ಲ. 24 ಗಂಟೆ ಬಿಟ್ಟು ತಲೆ ಕೂದಲಿಗೆ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಸೋಪ್ ಅಥವಾ ಶಾಂಪನ್ನು ಹಾಕಿ ತೊಳ್ಕೊಬೋದು. ಯಾವಾಗಲೂ ಮೈಲ್ಡ್ ಶಾಂಪು ಅಥವಾ ಸೋಪನ್ನೇ ಉಪಯೋಗ ಮಾಡಿದ್ರೆ ಕಲರ್ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ, ಅಂದರೆ ತುಂಬ ದಿನ ಇರುತ್ತೆ. ನನಗೆ ಅರ್ಥ ಆಗ್ತಿಲ್ಲ, ಯಾಕಂತಂದರೆ ನಾನು ಇಂಡಿಗೋ ಪೌಡರ್ದು ಪೇಸ್ಟ್, ಮೆಹಂದಿ ಪೌಡರ್ದು ಪೇಸ್ಟ್ ಹಚ್ತಾ ಇದ್ದೇನೆ. ನನಗೆ ಮಿನಿಮಮ್ 1 ತಿಂಗಳು ಡಾರ್ಕ್ ಕಲರ್ ಇರುತ್ತೆ, ಕಪ್ಪು. 2 ತಿಂಗಳ ತನಕ ನಾನು ಮತ್ತೆ ಹೇರ್ ಕಲರ್ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಮೆಹಂದಿದು ಟಿಂಟ್ ಇದೆಯಲ್ವಾ, ಡಾರ್ಕ್ ಬ್ರೌನ್ ಕಲರ್, ಅದು ನಿಮಗೆ 2 ತಿಂಗಳು ಕೂಡ ಇರುತ್ತೆ, ಹೋಗಲ್ಲ ಅಷ್ಟು ಸುಲಭವಾಗಿ. ಸೊ ಈ ಮೆಥಡನ್ನು ನೀವು ಉಪಯೋಗ ಮಾಡಿದರೆ ದಿ ಬೆಸ್ಟ್. ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ಇದರ ಅಡ್ವಾಂಟೇಜ್ ಇನ್ನೊಂದು ರೀತಿಯಲ್ಲಿ ನಾವು ಪಡ್ಕೋಬೋದು. ಮೆಹಂದಿ ಪೇಸ್ಟ್ ಕಲಿಸುವಾಗ ಅದಕ್ಕೆ ನೆಲ್ಲಿಕಾಯಿ ಪುಡಿ, ದಾಸವಾಳ ಪುಡಿ, ಸ್ವಲ್ಪ ಈ ಭೃಂಗರಾಜ ಪುಡಿ ಇದ್ರೆ ಎಲ್ಲ ಹಾಕಿದರೆ ಅದು ನಿಮ್ಮ ತಲೆ ಕೂದಲು ಹೇರ್ ಗ್ರೋತಿಗೆ ಒಳ್ಳೆಯದು. ಹೇರ್ ತಲೆ ಕೂದಲು ಬೇಗ ಬೆಳೆಯೋ ಥರ ಮಾಡುತ್ತೆ, ದಪ್ಪ ಬರೋ ಥರ ಮಾಡುತ್ತೆ, ತಲೆ ಕೂದಲು ಉದುರೋದನ್ನು ಸ್ಟಾಪ್ ಮಾಡುತ್ತೆ, ಡ್ಯಾಂಡ್ರಫ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ತುಂಬ ಉಪಯೋಗ ಇದೆ. ಮೆಹಂದಿ ಯಾವಾಗಲೂ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಸೊ ಈ ವಿಧಾನನ ನೀವು ಉಪಯೋಗ ಮಾಡ್ಬೋದು, ಬಳಸ್ಬೋದು. ಅದು ಮಾರ್ಕೆಟಲ್ಲೂ ನಿಮಗೆ ಈ ಹೆನ್ನ ಪೇಸ್ಟ್, ಹೆನ್ನ ಪೌಡರ್ ಎಲ್ಲದೂ ಸಿಗುತ್ತೆ, ನ್ಯಾಚುರಲ್ ಆಗಿರೋಂಥದ್ದು. ನಾವು ಸ್ವಲ್ಪ ರಿಸರ್ಚ್ ಮಾಡಿ, ಸ್ವಲ್ಪ ಟೈಮ್ ಕೊಟ್ಟು ತಾಳ್ಮೆಯಿಂದ ಮಾಡಿದರೆ ಎಲ್ಲದೂ ಆಗುತ್ತೆ. ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಇಲ್ಲ ಒಳ್ಳೆ ಡಾರ್ಕ್ ಕಲರ್ ಬೇಕು, ಇನ್ಸ್ಟೆಂಟಾಗಿ ಕಲರ್ ಬೇಕು ಅಂತಂದರೆ ನೀವು ಹೇರ್ ಡೈನ ಉಪಯೋಗ ಮಾಡಿ, ಬೇಡ ಅಂತ ಹೇಳಲ್ಲ. ಆದರೆ ನೀವು ರೆಗ್ಯುಲರ್ ಆಗಿ ಫ್ರೀಕ್ವೆಂಟಾಗಿ ಉಪಯೋಗ ಮಾಡಬೇಡಿ. 1-2 ತಿಂಗಳು ಗ್ಯಾಪ್ ಕೊಟ್ಟು ಈ ಥರ ಮಾಡಿದರೆ ತೊಂದರೆ ಆಗಲ್ಲ. ಇಲ್ಲದ್ರೆ ಖಂಡಿತವಾಗ್ಲೂ ತಲೆ ಕೂದಲು ಬೆಳ್ಳಗಾಗೋ ಪ್ರೊಸೆಸನ್ನು ಸ್ಪೀಡಪ್ ಮಾಡುತ್ತೆ ಕೆಮಿಕಲ್ ಹೇರ್ ಡೈ. ಯಾಕಂತಂದರೆ ಅದರಲ್ಲಿರುವಂಥ ಸ್ಟ್ರಾಂಗ್ ಕೆಮಿಕಲ್ಸ್ ಏನಿರುತ್ತೆ ಅದು ನಮ್ಮ ಹೇರ್ ರೂಟ್ಸನ್ನು ಅಥವಾ ಅದಕ್ಕೆ ಬೇಕಾಗಿರುವಂಥ ಕಪ್ಪಾಗಲಿಕ್ಕೆ, ತಲೆ ಕೂದಲು ಕಪ್ಪಾಗಲಿಕ್ಕೆ ಬೇಕಾಗುವಂಥ ಅಂಶಗಳನ್ನು ಖಂಡಿತವಾಗ್ಲೂ ವೀಕನ್ ಮಾಡುತ್ತೆ. ಸೊ ಆದಷ್ಟು ಕೆಮಿಕಲ್ ಇರುವಂತಹ ಹೇರ್ ಡೈಯನ್ನು ನೀವು ಅವಾಯ್ಡ್ ಮಾಡಿ, ನ್ಯಾಚುರಲ್ ಹೇರ್ ಡೈನ ಉಪಯೋಗ ಮಾಡಿ, ಅಥವಾ ಮೆಹಂದಿ ಪೇಸ್ಟನ್ನು ಉಪಯೋಗ ಮಾಡಿ, ಇಂಡಿಗೋ ಪೌಡರನ್ನು ಉಪಯೋಗ ಮಾಡಿ. ಆಲ್ಟರ್ನೇಟಿವ್ಸ್, ಒಳ್ಳೆ ಆಲ್ಟರ್ನೇಟಿವ್ಸ್ ಇದ್ದೇ ಇದೆ ನಿಮಗೆ. ನನ್ನ ಇವತ್ತಿನ ವಿಡಿಯೋದಲ್ಲಿ ಎಲ್ಲದರದ್ದು ಲಿಂಕ್ ಹಾಕಿರ್ತೇನೆ. ನಿಮಗೆ ಮೆಹಂದಿ ಪೌಡರ್ದು, ಇಂಡಿಗೋ ಪೌಡರ್ದು, ನ್ಯಾಟ್ ಹ್ಯಾಬಿಟ್ ಅವ್ರದ್ದು, ರೆಡಿ ಟು ಯೂಸ್ ಪೇಸ್ಟದು ಎಲ್ಲದೂ ಹಾಕಿರ್ತೇನೆ. ಯಾವ್ದು ಬೇಕು ನೀವು ಅದನ್ನ ಬೈ ಮಾಡ್ಬೋದು. ಅಥವಾ ನಿಮಗೆ ನಿಮ್ಮ ಪಕ್ಕದ ಮೆಡಿಕಲ್, ಅಂದರೆ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ, ಏನೋ ತೊಂದರೆ ಇಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಏನೇ ಥರದ ಡೌಟ್ಸ್ ಇದ್ದರೂ ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.